ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ನಾನು ಶುಭ ದಿನವನ್ನು ಆಶಿಸುತ್ತಾ ಇವತ್ತು ನಾನು ನಿಮ್ಮನ್ನು ಒಂದು ವಿಟ್ಲ ಅಂತ ಇದೆ ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ. ನಾವು ಮೊದಲಿಗೆ ಬಂದಿರೋದು ಬೆನಕ ಬೇಕಿಂಗ್ ಅಂತ ಒಂದು ಅರಮನೆ ರಸ್ತೆ ವಿಟ್ಲ ಎಂಬ ಪ್ಲೇಸಲ್ಲಿ ಇದೆ. ಇಲ್ಲಿ ಫ್ರೆಶ್ ಆಗಿ ಎಲ್ಲ ಸ್ವೀಟ್ಸ್ಗಳು ಸಿಗುತ್ತೆ. ನಾನು ಮತ್ತು ನನ್ನ ಮಿಸ್ಸಸ್ ಇಲ್ಲಿಗೆ ನಾವು ಬಂದಿರ್ತೀವಿ. ಇವಾಗ ಇವರು ಕಾಡುಗೋಳಿ ಅಂತ ಸ್ವೀಟಾ ಲಾಡು ಬೇರೆ ಹೌದಾ? ಅದುಂಟು ತಗೋ ತಗೋ. ಬಂಡ ಬಂಡ ಹಾಗೆ ಇಲ್ಲಿಂದ ನಾನು ತಗೊಳ್ಳೋದು ಯಾವಾಗಲೂ ಸ್ವೀಟ್ಸ್ ಎಲ್ಲ. ಸೊ ನಂಬರ್ ಆ್ಯಂಡ್ ಒಳ್ಳೆ ಜಾಗ, ಫುಲ್ ಬ್ಯುಸಿ ಇರುವ ಜಾಗ. ಹಾಗೆ ಇಲ್ಲಿ ಫ್ರೆಶ್ ಆಗಿ ಇವರೇ ಮಾಡಿ ಕೊಡ್ತಾರೆ ಆಯಿತಾ. ಇದು ಎಲ್ಲಿದೆ, ವಿಟ್ಲಕ್ಕೆ ಬರುವ ದಾರಿ ಎಲ್ಲಿದೆ ನೋಡಿ, SRTC ಬಸ್. ಇದು ವಿಟ್ಲಕ್ಕೆ ಬರುವ ದಾರಿ ಇದು ಅಪೋಸಿಟ್ ಸೈಡಲ್ಲಿ ಈ ಥರ ಇದೆ. ಇದು ವಿಟ್ಲ ಸಿಟಿಯಲ್ಲಿ ಈ ಥರ ಕಾಣುತ್ತೆ. ಪಕ್ಕದಲ್ಲಿ ಒಂದು ಅಂಗಡಿ ಇದೆ. ಮನೆಗೆ ಸ್ವೀಟ್ ತಗೊಂಡು ಎಷ್ಟು ಆಯ್ತಾ? ಚಾಕ್ಲೇಟ್ 5 ರೂಪಾಯಿ ಇದು 5 ಆಯ್ತಾ? ನಾವು ಬಡವರು. ವಿಟ್ಲದಲ್ಲಿ ಒಂದು ಲಾಗ್ ಇರಲಿಲ್ಲ. ನನ್ನ ಸ್ನೇಹಿತರು ಯಾರಾದರೂ ಇದ್ದರೆ ಕಮೆಂಟ್ಸ್ ಹಾಕಿ. ನಂತರ ನಾವು ಬಂದಿರೋದು ಫಿಶ್ ಮಾರ್ಕೆಟಿಗೆ, ಅಂದರೆ ಒಣ ಮೀನು ಸಿಗತ್ತಲ್ವ, ಅದರ ಶಾಪಿಗೆ ಬಂದಿರೋದು. ನಿಮಗೆ ಕಾಣ್ಬೋದು ನೋಡೋ, ಡಿಫ್ರೆಂಟ್ ಟೈಪ್ ಇದ್ದು ಒಣ ಮೀನುಗಳಿದ್ದವು. ಸೊ ಇದರಿಂದ ಸ್ವಲ್ಪ ನಾವು ತೆಗೆದುಕೊಂಡ್ವಿ. ಫ್ರೆಶ್ ಆಗಿ ತರಕಾರಿ. ಇದು ಕದೋಳಿ ಬಾಳೆಹಣ್ಣು ಇಲ್ವಾ? ರೆಡಿ ಆಗ್ತದೆ ಕರೆಕ್ಟ್ ಆಗಿ. ಅರ್ಧ ಸಾಕು. ಆಯ್ತು ಆಯ್ತು. ಆಯ್ತಾ? ಇಷ್ಟೆಲ್ಲ ಮಾಡಿ ಗಡ್ಡ ಒಂದು 237 ಕ್ಲೀನ್ ಇಲ್ಲ. ನಾ ಕಾಲಾಡುಗೆಯಲ್ಲಿ ಸೇಮಿಗೆ ಮಾಡುವ 80. ನಾವು ಬರುವಾಗ ಇದು ಫಂಕ್ಷನ್ ಆಗ್ತಿತ್ತು ಆಯ್ತಾ, ಯಾರು ಗೊತ್ತಿಲ್ಲ. ಸೊ ಎನಿವೇಸ್ ತುಂಬ ಕರ್ಕೊಂಡು ಇದೊಂದು ವಿಟ್ಲ ಪೇಂಟೆ. ಇಲ್ಲಿ ಯಾರು ಬ್ಲಾಗ್ ಮಾಡಿರ್ಲಿಕ್ಕಿಲ್ಲ, ನಂದೇ ಫಸ್ಟ್ ಇರ್ಬೋದು ಅನ್ಸುತ್ತೆ, ನನಗೇನೋ ಗೊತ್ತಿಲ್ಲ ನನಗೆ. ಹಾಗೆ ಮತ್ತೆಂತ ಹೋಗುವ ನಡ್ಕೊಂಡು. ಈ ಥರ ಇದು ಇವಳು ಕಾಡುಗೋಳಿ. ನಾನು ಸಹ ಬರ್ತಾ ಇದ್ದೆ. ಮಾತ್ರ ಗಡ್ಡೆ ಎಲ್ಲ ತೆಗೆದೇ ಸೆಟ್ ಮಾಡಲಿಲ್ಲ, ಟೈಮ್ ಇಲ್ಲ, ಕಂಡಾಪಟ್ಟೆ ಬ್ಯುಸಿ ಅಲ್ಲ. ಯಾವುದು ಪುಲ ಪೆಂಚೆ ಹಂಗ ತೆಗಿರಿಯಾ? ಇಲ್ಲಿ ಉಂಟು ಈ ಥರದ್ದು ಅಂಗಡಿ, ಕಾಣ್ಬೋದು ನಿಮಗೆ. ಈ ಥರ ಜ್ಯುವೆಲ್ಲರಿ ಅಂಗಡಿಗಳೆಲ್ಲ ಇದೆ. ವಿಟ್ಲ ಪೇಟೆಯಲ್ಲಿ ಈ ಥರ ಇದೆ, ಜ್ಯುವೆಲ್ಲರೀಸ್ ಅಂಗಡಿ ಇದೆ. ಆ್ಯಂಡ್ ಯಾರ್ದೆಲ್ಲ ಬ್ಲಾಗ್ ಇದೆ ಅಂತ ಗೊತ್ತಿಲ್ಲ. ನಾವು ಹೂ ತೆಗ್ದದ್ದು ಅಲ್ಲಿಂದ, ಎಲ್ಲಿ ಒಪೋಸಿಟ್ ಸೈಡಲ್ಲಿ ಉಂಟಲ್ಲ ಅಲ್ಲಿಂದ. ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ಒಳ್ಳೆ ಖುಷಿ ಅನಿಸ್ತಾ ಇದೆ. ಇದು ಜಾಗ ಮಾತ್ರ ಎಕ್ಸಲೆಂಟ್ ಆಗಿದೆ. ಇಲ್ಲಿ ನನ್ನ ಬ್ಯಾಂಕ್ ಇದೆಲ್ಲ. ಹಾಗೆ ನಾವು ಹೂವಿನ ಅಂಗಡಿಗೆ ಹೂ ತಗೊಂಡದ್ದು. ಹೂವಿಗೆ ಇವತ್ತು ರೇಟು 350 ಇದೆ ಮಲ್ಲಿಗೆಗೆ. ಒಂದು ಚೆಂಡುಗೆ 350 ಅಲ್ಲ ಹೇಳಿದವ, 350 ಹೇಳಿದ್ದಾನೆ. ನಿಮಗೆ ಕಾಣ್ಬೋದು ನಾವು ಹೂ ತೆಗೆದಿದ್ದು ಕಾಲೆ ಈ ಅಂಗಡಿ. ಸೆಸಲಿಯಾ ಶಾಪಿಂಗ್ ಮಾಡೋದಂದ್ರೆ ಹೀಗೆ ಫುಲ್ ಶಾಪಿಂಗ್. ಎಲ್ಲಿಂಟ ನಿನ್ನ ಕೈಯಲ್ಲಿ ಈ ಥರ ಶಾಪಿಂಗ್ ಹೇಳು. ಇಲ್ಲಿ ವಿಟ್ಲದಲ್ಲಿದ್ದೇನೆ. ಈ ಥರ ರೋಡೆಲ್ಲ ಕ್ರಾಸ್ ಮಾಡಲಿಕ್ಕೆ ವಾರ ಕಷ್ಟ ಉಂಟು. ಹಾಗೆ ಏನಂತ ಹೇಳಿದರೆ ಈ ಥರ ಅಂದರೆ
ಎಂತ ಹೇಳೋದು, ಇಲ್ಲೆಲ್ಲ ಭಯ 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 ಭಯ. ನೋಡಿ ಈ ಥರ ಇದೆ ವಿಟ್ಲಪೇಟೆ. ಯಾರಾದರೂ ನೋಡಿದರೆ ಯಾರಿಗಾದ್ರು ಗೊತ್ತಿರ್ಬೋದು, ಈ ಥರ ಇದೆ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ ಅದೇ, ಇಲ್ಲಿ ನಾವೆಲ್ಲ ಕಲ್ತಿದ್ದು ಓದಿದ್ದೆಲ್ಲ ಇಲ್ಲೇ ಆಯಿತಾ. ಅಷ್ಟೊಂದು ದೊಡ್ಡ ಸಿಟಿ ಏನಲ್ಲ, ಸಣ್ಣ ಸಿಟಿ. ಬಟ್ ಓಕೆ, ನಮಗೆ ಲೈಫ್ ಕೊಟ್ಟದ್ದು, ನಮಗೆ ಎಜುಕೇಷನ್ ಕೊಟ್ಟದ್ದು, ನಮಗೆ ಬುದ್ಧಿ ತರಿಸಿದ್ದು ಏನಂತ ಆ ಥರ ಸಿಟಿ ಇದು. ಸೊ ಇವಳಿದ್ದಾಳೆ ಜೊತೆಯಲ್ಲಿ, ನಾನು ಕೂಡ ಒಟ್ಟಿಗೆ ಹೋಗೋದು ನಡ್ಕೊಂಡು. ಹಾಗೆ ವಿಟ್ಲದಲ್ಲಿ ನಾನು ಯಾವತ್ತೂ ಬ್ಲಾಗ್ ಮಾಡಿಲ್ಲ. ಇದು ಒಂದು ಅಪರ್ಚುನಿಟಿ ಸಿಕ್ಕಿದ್ದು ಇವತ್ತು, ಒಂದು ಬ್ಲಾಗ್ ಮಾಡೋಣ ಅಂತ. ಮತ್ತು ಕಂಟೆಂಟ್ ಅಂತ ಕೇಳ್ತಾರಲ್ಲ, ಇಲ್ಲೆಲ್ಲ ಯಾರಾದರೂ ಇದ್ದರೆ, ನನ್ನ ಸಬ್ಸ್ಕ್ರೈಬರ್ ಇದ್ದರೆ ಕಮೆಂಟ್ಸ್ ಹಾಕಿ. ಐ ಹೋಪ್ ಅವರಿಗೆಲ್ಲ ಹೆಲ್ಪ್ ಆಗ್ಬೋದು. ಕೈ ಕಣ್ಗೆಜಿ ಹಾಂ ಓಕೆ ಹಾಗೆ ಇನ್ನಾಯಿತು. ನಾನು ಇನ್ನು ಬ್ಲಾಗ್ ಎಂಡ್ ಮಾಡ್ತೇನೆ ಇಲ್ಲ ಆಯಿತಾ. ಯಾಕೆಂತ ಹೇಳಿದರೆ ಇನ್ನು ಮುಂದೆ ಹೋಗೋದು ಸರಿಯಾಗೋದಿಲ್ಲ. ನನಗೆ ಸಹ ಮೊಬೈಲ್ ಹಿಡ್ಕೊಂಡು ಸ್ವಲ್ಪ ಕಷ್ಟ ಅನಿಸ್ತದೆ, ಅಷ್ಟು ಕಂಫರ್ಟೇಬಲ್ ಆಗಲ್ಲ. ಇದು ಮೈನ್ ಸಿಟಿ ಮಾತ್ರ, ಇಲ್ಲಿ ಇರೋದು ಮೈನ್ ಸಿಟಿ ವಿಟ್ಲದಲ್ಲಿ. ಆ್ಯಂಡ್ ಒಳ್ಳೆ ಮೆಮೊರೀಸ್ ಇದೆ, ಆಗ ನಾನು ತೋರಿಸಿದಲ್ಲ ನಿಮಗೆ. ಸೊ ನಾನು ಅದಕ್ಕೆ ವೈಡ್ ಆ್ಯಂಗಲಲ್ಲಿ ತೋರಿಸ್ತಾ ಇದ್ದೇನೆ ಈ ಥರ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ನನ್ನ ಹೆಂಡತಿಗೆ ಒಂದು ಸ್ವಲ್ಪ ನಾನು ಸ್ಟೈಲ್ ಕಾಣಬೇಕಂತೆ, ಅದು ಗಡ್ಡೆ ಎಲ್ಲ ಚುಚ್ತದೆ ಅಂತೆ. ಹಾಗೆ ಎಂತ ಅಂತ ಹೇಳಿದರೆ ಒಂದು ಸೆಟ್ಟಿಂಗ್ ಮಾಡುವ ಅಂತ.